ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಮರುವಾಯಿ ಮೀನಿನ ಒಂದು ಸುಕ್ಕವನ್ನು ಮಾಡ್ತಾ ಇದ್ದೇವೆ. ಶೆಲ್ ಫಿಶ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಮರುವಾಯಿ ಮೀನು ಇದು ಚಿಪ್ಪು ಇರುವಂಥ ಒಂದು ಮೀನಿದು. ಇದರ ಒಂದು ಸುಕ್ಕವನ್ನು ಇವತ್ತು ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು 3 ಚಮಚದಷ್ಟು ಕೊತ್ತಂಬರಿ, 1 ಚಮಚದಷ್ಟು ಜೀರಿಗೆ, ಒಂದು 1/4 ಚಮಚ ಮೆಂತೆ, 1/4 ಚಮಚ ಸಾಸಿವೆ, ಅದೇ ರೀತಿ ಅರ್ಧ ಚಮಚದಷ್ಟು ಕಾಳು ಮೆಣಸು ತಗೊಂಡಿದ್ದೀವಿ. ಅದೇ ರೀತಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆ. ನಂತರ ಇಲ್ಲಿ 3 ಕೈ ಹಿಡಿಯಷ್ಟು ತೆಂಗಿನ ತುರಿ ಇದೆ, ಒಂದು ಸ್ವಲ್ಪ ಅರಿಶಿನ ಹುಡಿ, ನಂತರ ಒಂದು 15 ಬ್ಯಾಡಿಗೆ ಮೆಣಸಿದೆ, ನಂತರ ಒಂದು ಸ್ವಲ್ಪ ನಮ್ಮ ಕರಿಬೇವು ಇದೆ. ಕರಿಬೇವು ಇದಕ್ಕೆ ಮಸಾಲೆಗೆ ಹಾಕಲಿಕ್ಕೆ ಇಲ್ಲಿ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ. ನಂತರ ಒಂದು ಮೀಡಿಯಂ ಗಾತ್ರದ್ದು ಈರುಳ್ಳಿ, ಮತ್ತೊಂದು ಮೀಡಿಯಂ ಗಾತ್ರದ್ದು ಟೊಮೆಟೊ ಹಣ್ಣು, ಇಲ್ಲೂ ಒಂದು ಕರಿಬೇವು ಇದೆ, ಇದು ಒಗ್ಗರಣೆಗೋಸ್ಕರ. ಇವಿಷ್ಟೇ ನಮಗೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು. ಈಗ ಒಂದು ಬಾಣಲೆಗೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ನಾವು ತಗೊಂಡಿರುವಂಥ ಮೆಣಸನ್ನು ಒಳ್ಳೆ ಮಾಡಿ ಹುರಿಯುವ. ಆದಷ್ಟು ಒಳ್ಳೆ ಮಾಡಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಹುರಿಬೇಕು. ಯಾಕಂದರೆ ಒಂದೇ ಸವನೇ ಕರಟಿ ಹೋಗುವಂಥ ಸಂಭವ ಇರ್ತದೆ. ಓಕೆ ಫ್ರೆಂಡ್ಸ್, ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾವು ಟ್ರಾನ್ಸ್ಫರ್ ಮಾಡುವ. ಇಲ್ಲಿ ನಾವು ಹುರಿದಿರುವಂಥ ಎಲ್ಲ ಮೆಣಸನ್ನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇವೆ. ನಂತರ ನಾವು ತಗೊಂಡಿರುವಂಥ ಕರಿಬೇವು ಹಾಗೆ ಇನ್ನಿತರ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಚೆನ್ನಾಗಿ ಹುರಿಬೇಕು. ಈಗ ಇದನ್ನು ಕೂಡ ನಾವಿಲ್ಲಿ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಈಗ ನಾವು ತಗೊಂಡಿರುವಂಥ ತೆಂಗಿನ ತುರಿ ಮತ್ತು ಅರಿಶಿನ ಹುಡಿ ಮಿಕ್ಸ್ ಇದ್ದದನ್ನು ಇದಕ್ಕೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕಲಿಕ್ಕಿಲ್ಲ, ಡೈರೆಕ್ಟಾಗಿ ಅಲ್ಲೇ ಬಾಣಲೆಗೆ ಹಾಕಿ ಹುರಿಯುವಂಥದ್ದು. ತೆಂಗಿನ ತುರಿಯನ್ನು ನಾವು ಹುರಿದು ಹಾಕೋದ್ರಿಂದ ಅದರಲ್ಲಿರುವಂಥ ಎಣ್ಣೆಯ ಅಂಶವನ್ನು ಅದು ಬಿಡುತ್ತದೆ ಮತ್ತು ಪದಾರ್ಥಕ್ಕೆ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ.
ಓಕೆ ಫ್ರೆಂಡ್ಸ್, ನಾವಿಲ್ಲಿ ಇದನ್ನು ಹುರಿದಾಗಿದೆ. ಈಗ ಇದನ್ನು ಸೈಡ್ ಎತ್ತಿಟ್ಟಿರ್ತದ. ಇಲ್ಲಿ ನಾವು ಇನ್ನೊಂದು ದೊಡ್ಡ ಬಾಣಲೆಯನ್ನು ನಾವು ಒಲೆ ಮೇಲೆ ಇಟ್ಟಿದ್ದೇವೆ. ಒಲೆ ಮೇಲೆ ಇಟ್ಟಿದ ನಂತರ ಅದಕ್ಕೊಂದು 2-3 ಚಮಚಷ್ಟು ಎಣ್ಣೆಯನ್ನು ಹಾಕಬೇಕು. ಇಲ್ಲಿ ಎಣ್ಣೆಯನ್ನು ಹಾಕಿದ ನಂತರ ನಾವು ತಗೊಂಡಿರುವಂಥ ಎಲ್ಲ ಒಂದು ಚಮಚಷ್ಟು ಸಾಸಿವೆಯನ್ನು ಇಲ್ಲಿ ಆ್ಯಡ್ ಮಾಡಬೇಕು. ನಾವಿಲ್ಲಿ ಒಗ್ಗರಣೆಯನ್ನು ಇಡ್ತಾ ಇದ್ದೇವೆ. ಇದಕ್ಕೆ ಈಗ 1 ಚಮಚ ಸಾಸಿವೆಯನ್ನು ಇಲ್ಲಿ ಹಾಕಿದ ನಂತರ ಸಾಸಿವೆ ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ತಗೊಂಡಿರುವ ಇನ್ನೊಂದು ಕರಿಬೇವನ್ನು ಇಲ್ಲಿ ಆ್ಯಡ್ ಮಾಡಲಿಕ್ಕಿದೆ. ಆ್ಯಡ್ ಮಾಡಿದ ನಂತರ ಈರುಳ್ಳಿಯನ್ನು ಇಲ್ಲಿ ಹಾಕಬೇಕು. ನಾವು ಸ್ವಲ್ಪ ಈರುಳ್ಳಿ ಕೆಂಪಗೆ ಕಾದ ನಂತರ ಟೊಮ್ಯಾಟೊ ಆ್ಯಡ್ ಮಾಡಲಿಕ್ಕಿದೆ. ಇಲ್ಲಿ ಒಂದು ಸ್ವಲ್ಪ ಬಣ್ಣ ಮಾಸ್ತಿಗೆ ಬರುವಾಗ ನಾವು ಇಲ್ಲಿ ಟೊಮ್ಯಾಟೊವನ್ನು ಆ್ಯಡ್ ಮಾಡುವ. ನಾವು ಈ ಶೆಲ್ ಫಿಶನ್ನು ಒಗ್ಗರಣೆಯಲ್ಲಿ ಬೇಯಿಸುವಂಥ ಒಂದು ರೀತಿ ಇದು. ಈಗ ನಾವಿಲ್ಲಿ ಟೊಮ್ಯಾಟೊವನ್ನು ಸೇರಿಸಬೇಕು. ಟೊಮ್ಯಾಟೊವನ್ನು ಸೇರಿಸಿದ ನಂತರ ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕು ಇಲ್ಲಿ. ಯಾಕಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿಗೆ ಉಪ್ಪು ಸರಿ ಪ್ರಮಾಣದಲ್ಲಿ ಇಡಬೇಕು. ಫ್ರೆಂಡ್ಸ್, ಈಗ ನಾವು ತಗೊಂಡಿರುವಂಥ ಎಲ್ಲ ಮರುವಾಯಿ ಮೀನು ಶೆಲ್ ಫಿಶನ್ನು ಇಲ್ಲಿ ಆ್ಯಡ್ ಮಾಡುವ. ಒಗ್ಗರಣೆಗೆ ಫ್ರೆಂಡ್ಸ್, ಈಗ ಒಗ್ಗರಣೆಯಲ್ಲಿ ಇದೊಂದು ಸ್ವಲ್ಪ ಬೇಯಿಸ್ಲಿಕ್ಕೆ ಇಡುವ. ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಇದನ್ನು ಬೇಯಿಸುವ. ನೋಡ್ಬೋದು, ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿದೆ. ಇದನ್ನು ನಾವು ಈಗ ಒಳ್ಳೆ ಮಾಡಿ ಹುಡಿ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವೆಲ್ಲ ಹುಡಿ ಮಾಡಿದ್ದೇವೆ. ಈಗ ನಾವು ತಗೊಂಡಿರುವಂಥ ತೆಂಗಿನ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಖಾಲಿ 1-2 ಸಾರಿ ತಿರುಗಿಸುವಂಥದ್ದು, ಜಾಸ್ತಿ ಇದು ಮಾಡಲಿಕ್ಕಿಲ್ಲ. ಇದನ್ನು ಮಿಕ್ಸಿಯನ್ನು 1-2-3 ಸಾರಿ ತಿರುಗಿಸುವಂಥದ್ದು ಅಷ್ಟೇ, ಜಾಸ್ತಿ ನೈಸ್ ಮಾಡಲಿಕ್ಕಿಲ್ಲ. ಓಕೆ, ಇಲ್ಲಿ ನೋಡ್ಬೋದು ತೆಂಗಿನ ತುರಿಯನ್ನು ಹಾಕಿದ ನಂತರ ಈ ಪ್ರಮಾಣದಲ್ಲಿ ನಾವು ರುಬ್ಬಿದ್ದೇವೆ. ಅಂದರೆ ರುಬ್ಬುವುದಕ್ಕಿಂತ ಹುಡಿ ಮಾಡಿದ್ದೇವೆ ಅಷ್ಟೇ. ಓಕೆ, ಚಿಕನ್ ಮಸಾಲೆ ಮತ್ತು ಯಾವುದಾದ್ರೂ ನಾವು ಈ ಮರುವಾಯಿ ಇದಕ್ಕೆಲ್ಲ ಇದೇ ರೀತಿ ಒಂದು ಹುಡಿ ಮಾಡುವಂಥದ್ದು. ಜಾಸ್ತಿ ಹುಡಿ ಮಾಡಲಿಕ್ಕೆ ಹೋಗಬಾರ್ದು. ಸುಕ್ಕ ಮಸಾಲೆಗೆ ಇದು ಫಸ್ಟ್ ಕ್ಲಾಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿನ ಮರುವಾಯಿ ಮೀನು ಒಳ್ಳೆ ಬೆಂದಿದೆ. ನೀವು ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿ ಬೆಂದಿದೆ. ಈಗ ನಾವು ಇದಕ್ಕೆ ನಾವು ತಗೊಂಡಿರುವಂಥ ಎಲ್ಲ ಮಸಾಲೆಯನ್ನು ರುಬ್ಬಿಟ್ಟಿರುವಂಥದ್ದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡುವ. ಎಲ್ಲ ಮಸಾಲೆಯನ್ನು ಎಲ್ಲ ಆ್ಯಡ್ ಮಾಡಿದ ನಂತರ ಇದಕ್ಕೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ನಾವು. ಅಂದರೆ ಶೆಲ್ ಫಿಶ್ಗೆಲ್ಲ ಹಿಡಿಬೇಕು ಮಸಾಲೆ. ಒಳ್ಳೆ ಮಸಾಲೆ ಇಲ್ಲಿ ಹಿಡಿದ ನಂತರ ಇನ್ನೊಂದು ಸಾರಿ ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸುವ. ಅಲ್ಲಿಗೆ ನಮ್ಮ ಮರುವಾಯಿ ಸುಕ್ಕ ರೆಡಿಯಾಗತ್ತೆ. ಈಗ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಇನ್ನೊಂದು ಸಾರಿ ಒಳ್ಳೆ ಮಾಡಿ ಬೇಯಿಸ್ಕೊಳ್ಳುವ. ಅದಕ್ಕಿಂತ ಮುಂಚೆ ಉಪ್ಪೆಲ್ಲ ಕಡಿಮೆ ಇದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ. ನಾವಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ.
ಉಪ್ಪು ಹಾಕಿದ ನಂತರ ಒಂದ್ಸಾರಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನಂತರ ಬಾಯಿ ಮುಚ್ಚಳವನ್ನು ಹಾಕಿ ಒಂದ್ಸಾರಿ ಒಳ್ಳೆ ಬೇಯಿಸ್ಕೊಳ್ಳುವ. ಬೇಯಿಸಿದ ನಂತರ ನಮ್ಮ ಶೆಲ್ ಫಿಶ್ ಸುಕ್ಕ ರೆಡಿ ಆಗಿರೋದಕ್ಕೆ ಲೆಕ್ಕ. ಮರವಾಯಿ ಸುಕ್ಕ ಸೂಪರ್ ಆಗುತ್ತೆ. ಈ ಗಂಜಿ ಊಟಕ್ಕೆಲ್ಲ ಒಳ್ಳೇದಾಗುತ್ತೆ, ಖಾರ ಖಾರವಾಗಿ. ಎಸ್ ಫ್ರೆಂಡ್ಸ್, ನಮ್ಮ ಇಲ್ಲಿ ಮರವಾಯಿ ಸುಕ್ಕ ರೆಡಿಯಾಗಿದೆ. ಇದನ್ನು ಇನ್ನು ಗಂಜಿ ಊಟದ ಜೊತೆ ಇದಕ್ಕೆಲ್ಲ ಸರ್ವ್ ಮಾಡ್ಬೋದು. ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ, ನೀವು ನೋಡ್ಬೋದು. ಮರವಾಯಿ ಡ್ರೈ ಮರವಾಯಿ ಸುಕ್ಕ ಸೂಪರಾಗಿ ಬಂದಿದೆ. ಈ ಒಂದು ಮರವಾಯಿ ಸುಕ್ಕ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಮಾತ್ರ.